ತಾಲೂಕಿನ ಕಾವಳಪಡೂರು ಗ್ರಾಮದ ಕಾರಿಂಜ ದರ್ಕಾಸು ಎಂಬಲ್ಲಿ ಸರ್ಕಾರಿ ಜಮೀನನ್ನು ಅತಿಕ್ರಮಣವಾಗಿರುವುದನ್ನು ತೆರವುಗೊಳಿಸಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ನಿವೇಶನಕ್ಕಾಗಿ ಕಾದಿರಿಸುವಂತೆ ಸ್ಥಳೀಯ ನಿವಾಸಿಗಳಾದ ಸುಂದರ ಮೊಗೇರಾ ಜನಾರ್ದನರವರು ಆಗ್ರಹಿಸಿದ್ದಾರೆ. ಮಂಗಳವಾರ ಬಿಸಿ ರೋಡಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಬಗ್ಗೆ ಬಂಟ್ವಾಳ ತಹಶೀಲ್ದಾರರಿಗೂ ಮನವಿ ಸಲ್ಲಿಸಲಾಗಿದೆ ಎಂದರು. ಕಾವಳಪಡೂರು ಗ್ರಾಮದ 1.60 ಎಕರೆ ಜಮೀನು ಇಲ್ಲಿನ ದಿನೇಶ್ ಗೌಡ ಎಂಬವರಿಗೆ ಅಕ್ರಮ ಸಕ್ರಮದಲ್ಲಿ ಮಂಜೂರಾಗಿದ್ದು 2.34 ಎಕರೆ ಉಳಿಕೆಯಾಗಿತ್ತು. ಇದೀಗ ದಿನೇಶ್ ಗೌಡ ಅವರು ತನಗೆ ಮಂಜೂರಾದ ಮತ್ತು ಉಳಿಕೆ ಜಮೀನನ್ನು ಖಾಸಗಿ ವ್ಯಕ್ತಿಯೋರ್ವರಿಗೆ ಮಾರಾಟ ಮಾಡಲಾಗಿದ್ದು ಅದರ ಸುತ್ತು ಬೇಲಿ ನಿರ್ಮಿಸಿ ಅತಿಕ್ರಮಣಗೊಳಿಸಲಾಗಿದೆ ಎಂದು ಆಪಾದಿಸಿರುವ ಸುಂದರ ಮೊಗೇರಾ ಮತ್ತು ಜನಾರ್ದನ್ ಅವರು ಈ ಉಳಿಕೆ 2.34 ಜಮೀನನ್ನು ತೆರವುಗೊಳಿಸಿ ಇಲ್ಲಿರುವ ನಿವೇಶನ ರಹಿತ ಎಸ್ಸಿ/ಎಸ್ಟಿ ಬುಡಕಟ್ಟು ಕುಟುಂಬಗಳಿಗೆ ಹಂಚಿಕೆ ಮಾಡುವಂತೆ ಒತ್ತಾಯಿಸಿದ್ದಾರೆ. 8 ತಿಂಗಳ ಹಿಂದೆಯೇ ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯತ್ ತಹಶೀಲ್ದಾರರಿಗೆ ದೂರು ಸಲ್ಲಿಸಿದರೂ ಅವರು ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಸರ್ಕಾರಿ ಖಾಲಿ ಜಮೀನಿನಲ್ಲಿ ನಿವೇಶನ ರಹಿತ ಎಸ್ಸಿ ಕುಟುಂಬಗಳು ಡೇರೆ ಹಾಕಿ ಕುಳಿತಾಗ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆ ನೀಡಿ ಅಲ್ಲಿಂದ ತೆರವುಗೊಳಿಸುವ ಗ್ರಾಮಕರಣಿಕರು ಇದೀಗ ಖಾಸಗಿ ವ್ಯಕ್ತಿಯೋರ್ವರು ಸರ್ಕಾರಿ ಜಮೀನನ್ನು ಅತಿಕ್ರಮಿಸಿದಾಗ ಗ್ರಾಮ ಪಂಚಾಯತ್ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ಆರೋಪಿಸಿದರು. ತಹಶೀಲ್ದಾರರು ಕೂಡ ತಮ್ಮ ಮನವಿ ಸ್ವೀಕರಿಸಿ ಸಮಸ್ಯೆ ಆಲಿಸುವ ಕನಿಷ್ಠ ಸೌಜನ್ಯವನ್ನು ತೋರಿಲ್ಲ ಎಂದು ಸುಂದರ್ ಹಾಗೂ ಜನಾರ್ದನ್ ಅವರು ಆರೋಪಿಸಿದ್ದು, ಈ ಜಮೀನು ಒತ್ತುವರಿಯನ್ನು ತೆರವುಗೊಳಿಸಿ ನಿರ್ದೇಶನ ರಹಿತ ಎಸ್ಸಿ/ಎಸ್ಟಿ ಸಮುದಾಯಕ್ಕೆ ಹಂಚಿಕೆ ಮಾಡದಿದ್ದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಇಲ್ಲವೇ ಲೋಕಾಯುಕ್ತರ ಮೊರೆ ಹೋಗುವುದಾಗಿ ತಿಳಿಸಿದ್ದಾರೆ. ಕರೆಕ್ಟ್ ಒಟ್ಟು ಪೂರ ಬೇಲಿ ಬಂದು ಫುಲ್ಲು ಆಗಲ ಮಾಡಿದು ಫ್ಯಾಕ್ಟ್ರಿ ಕಟ್ಟೋದು ಫ್ಯಾಕ್ಟ್ರಿ ಬಂದ ಒಂದು ಕಿಟ್ಟಿ ಗೊತ್ತಾಗಿ ಒಂದು ಬಾಡಿನ ಮಾಡ್ತೀವಿ ಫ್ಯಾಕ್ಟ್ರಿ ಕಟ್ಟೋದು ಅಕ್ಲಾಗಿ ಕರೆಂಟ್ ದಯಮಾಯಿಸಿ ಯಾವ ಪೂರ ನೀರ ಪೂರ ಕೊಡ್ತೀರಾ ಪಂಚಾಯತಿ ಪೂರ ಕೊಡ್ತೀವಿ ಆ ಎಂಟು ಪಂಚಾಯತಿ ಕಂಪ್ಲೇಂಟ್ ಮಾಡ್ತಾ ಎಂಟು ಲೈಟ್ ಆಲ್ರೆಡಿ ಆಗಲಿ ಬೇಲಿ ಪಾಡೋದು ಕೋತು ಪಾಡು 10 ಜನ 15 ಪಾಲ್ ಕೋತು ಪಾಡು ಎಂಟು ಲಾಸ್ಟ್ ಟೈಮ್ ಆಯಿತು ಮಕ್ಕಳು ಬಿ ಎ ಬರ್ತಾರೆ ನಿಖಿಲ್ ಲಕ್ಕ ನಿಖಿಲ್ ತಿಂಗಳ ಕೇಸ್ ಮಾಡ್ತಾರೆ ಐಕೆ ಕೋರ್ಟ್ ಲಕ್ಕ ಪಾರ್ಟ್ನರ್ಶಿಪ್ ಕೂಡ ಲಕ್ಕ ಬಂದು ನಿಖಿಲ್ ಸರ್ವೆ ಮಾಡ್ತಾರೆ ನಿಖಿಲ್ನ ಜಾಗ ಸರ್ಕಾರಿ ಜಾಗ ಗುರ್ತು ಕೊಡ್ತಾ ಐಕೆ ನಿಖಿಲ್ ಹೆಂಗೆ ಬಂದು ಮಾಡ್ತಾರೆ ಒಕ್ಕ ಜಾಗ ಮಾತ್ರ ಹೆಂಗೆ ಅಪಂಡ ಒಂಜಿ ಹತ್ರ 10% ಜಾಗಲ ಅಕ್ರಮ ಸಕ್ರಮ ಒಬ್ಬ 24 ಜಾಗಲ ಕಂಡ ಅವು ಹಿಂಬುದಾರೆ ಪಟ್ಟ ಜಾಗ ಆಯ್ತಾ ನಡುಕೊಂಡು ಸರ್ಕಾರಿ ಜಾಗ ಮಾತ್ರ ಒಟ್ಟು ಬೇರೆ ಮಾತ್ರ ಸೇರಿ ಮಾಡಬೇಕು.